ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರನ್ನ ಹೊರತುಪಡಿಸಿದರೆ ಪುತ್ತೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗ್ತಾ ಇದೆ. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಾಣ ಮಾಡಬೇಕು ಎನ್ನುವ ಒತ್ತಾಯ ಕಳೆದ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಇದೇ ಕಾರಣಕ್ಕೆ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕಾಗಿ ಪುತ್ತೂರಿನ ಬನ್ನೂರು ಗ್ರಾಮದಲ್ಲಿ 40 ಎಕರೆ ಜಮೀನನ್ನ ಕಾದಿರಿಸಲಾಗಿದೆ. ಆದರೆ ಇದೀಗ ಈ ಜಮೀನು ವಿವಾದದ ಕೇಂದ್ರ ಬಿಂದುವಾಗಿ ಬದಲಾಗಿದೆ. ಈ ಜಮೀನಿನಲ್ಲಿ ಕೇಂದ್ರ ಸರ್ಕಾರ ಸೀ ಫುಡ್ ಪಾರ್ಕ್ ನಿರ್ಮಿಸುವ ಪುತ್ತೂರು ಶಾಸಕರ ನಿರ್ಧಾರಕ್ಕೆ ಇದೀಗ ಭಾರಿ ವಿರೋಧವೂ ವ್ಯಕ್ತವಾಗಿದೆ. ಬೆಳೆಯುತ್ತಿರುವ ನಗರ ಪುತ್ತೂರಿನಲ್ಲಿ ವಿವಿಧ ರೀತಿಯ ಕೈಗಾರಿಕೆ ಹಾಗೂ ಇತರ ಉದ್ಯೋಗಾವಕಾಶಗಳನ್ನು ನೀಡುವ ಯೋಜನೆಗಳನ್ನು ಹಾಕಿಕೊಂಡಿರುವ ಪುತ್ತೂರಿನ ಶಾಸಕರ ಪ್ರಯತ್ನಕ್ಕೆ ಇದೀಗ ವಿಘ್ನ ಎದುರಾಗಿದೆ. ಆಯಾಯ ಜಿಲ್ಲೆಗಳಲ್ಲಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಅವುಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುವ ಕೇಂದ್ರ ಸರ್ಕಾರದ ಯೋಜನೆಯ ಪ್ರಕಾರ ಕರಾವಳಿಯ ಮೀನುಗಳನ್ನು ಬಳಸಿಕೊಂಡು ವಿವಿಧ ಉತ್ಪನ್ನಗಳನ್ನು ತಯಾರಿಸುವ ಸೀ ಫುಡ್ ಪಾರ್ಕ್ ಅನ್ನು ಪುತ್ತೂರಿನಲ್ಲಿ ಆರಂಭಿಸುವ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಲಾರಂಭಿಸಿದೆ. ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿಯನ್ನ ಈ ಯೋಜನೆಗಾಗಿ ನೀಡುತ್ತಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಹಾಗೂ ಮೂಡಬಿದ್ರಿಯಲ್ಲಿ 2 ಸೀ ಫುಡ್ ಪಾರ್ಕ್ ನಿರ್ಮಿಸುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಈ ಸಂಬಂಧ ಪುತ್ತೂರಿನ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶೇಡಿಯಾಪು ಎಂಬಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆಂದೇ ಮೀಸಲಿಟ್ಟ 40 ಎಕರೆ ಜಾಗವನ್ನು ಯೋಜನೆಗೆ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗವನ್ನು ಸೀ ಫುಡ್ ಪಾರ್ಕಿಗೆ ಬಳಸಿಕೊಳ್ಳಲು ಚಿಂತನೆ ನಡೆಸಿದ್ದಾರೆ. ಇದಕ್ಕೆ ಪುತ್ತೂರು ಶಾಸಕರು ಸಮ್ಮತಿ ಸೂಚಿಸುವ ಮೂಲಕ ಶೇಡಿಯಾಪುವಿನ ಸರ್ವೆ ನಂಬರ್ 84 ಮೀಸಲಿಡಲು ತೀರ್ಮಾನಿಸಿದ್ದಾರೆ. ಈ ತೀರ್ಮಾನಕ್ಕೆ ಇದೀಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿಯವರು ಜಾಗವನ್ನ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟಿದ್ದು, ಇದನ್ನ ಯಾವುದೇ ಕಾರಣಕ್ಕೂ ಇದರ ಉಪಯೋಗಗಳಿಗೆ ಬಳಸಬಾರದು ಎನ್ನುವ ಒತ್ತಡಗಳು ಬರಲಾರಂಭಿಸಿದೆ. ಸೀ ಫುಡ್ ಪಾರ್ಕ್ನಿಂದ ಬೆಳೆಯುತ್ತಿರುವ ಪುತ್ತೂರಿನಲ್ಲಿ ವಿಫಲ ಉದ್ಯೋಗಾವಕಾಶಗಳು ನಿರ್ಮಾಣಗೊಳ್ಳುತ್ತಿದ್ದು, ಮೀನಿನ ವಿವಿಧ ಉತ್ಪನ್ನಗಳು ಪುತ್ತೂರಿನಲ್ಲಿ ತಯಾರಾಗಲಿದೆ. ಪುತ್ತೂರಿನ ಅಭಿವೃದ್ಧಿಯನ್ನ ಸಹಿಸದ ಕೆಲವು ಮಂದಿ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಪುತ್ತೂರಿನ ಅಭಿವೃದ್ಧಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ನಿರಂತರವಾಗಿ ನಡೆಯಲಿದೆ ಎನ್ನುವುದು ಶಾಸಕರ ಅಭಿಪ್ರಾಯವಾಗಿದೆ. ಇವತ್ತು ಜನರಿಂದ ತಿರಸ್ಕೃತ ಆದವರು ತಮಗೆ ರಾಜ್ಯ ಕ್ಯಾಬಿನೆಟ್ನ ಸ್ಥಾನಮಾನ ಇರುವಾಗ ಅದನ್ನು ಉಪಯೋಗ ಮಾಡಿಕೊಳ್ಳದೆ ಏನೇನೋ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಿಂದ ತರಬಹುದಾ ಆ ತರುವಂಥ ಎಲ್ಲ ಸಂದರ್ಭಗಳು ಅವಕಾಶಗಳು ಇದ್ದಾಗಲೂ ಅದನ್ನು ಮಾಡದೆ ಇವತ್ತು ಶಾಸಕರ ಮೇಲೆ ಬೇರೆ ಬೇರೆ ಸಚಿವರ ಮೇಲೆ ಗೂಬೆ ಕೂರಿಸುವಂಥ ಅಪಸ್ವರ ಎತ್ತುವಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ಇದರಿಂದ ಪುತ್ತೂರಿನ ಅಭಿವೃದ್ಧಿ ಕುಂಠಿತ ಆಗುವುದಿಲ್ಲ. ಪುತ್ತೂರಿಗೆ ಬರುವಂಥ ಆ ಸೀ ಫುಡ್ ಪಾರ್ಕಿಗೆ ಕೂಡ ನಾವು ಖಂಡಿತ ಜಾಗವನ್ನು ನಾವು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಪುತ್ತೂರಿನಲ್ಲಿ ಸಾಕಷ್ಟು ಸ್ಥಳಾವಕಾಶವಿದ್ರೂ ಈ ಸೀ ಫುಡ್ ಪಾರ್ಕಿಗಾಗಿ ಇದೇ ಸ್ಥಳವನ್ನ ಕಾಯ್ದಿರಿಸುವ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ವಿಸ್ತಾರವಾಗಿದ್ದು, ಶಾಸಕರಿಗೆ ಕ್ಷೇತ್ರದ ಯಾವ ಭಾಗದಲ್ಲೂ ಸೀ ಫುಡ್ ಪಾರ್ಕ್ ಮಾಡಲು ಅವಕಾಶವಿದೆ. ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗವನ್ನ ಹಾಗೆಯೇ ಉಳಿಸಿಕೊಂಡು ಸೀ ಫುಡ್ ಪಾರ್ಕಿಗೆ ಬೇರೆ ಜಾಗವನ್ನ ಹುಡುಕುವ ಕಾರ್ಯ ನಡೆಯಬೇಕಿದೆ ಎನ್ನುವ ಅಭಿಪ್ರಾಯಗಳು ಕೇಳಿ ಬರುತ್ತಿವೆ. ಪುತ್ತೂರಿನ ವಿಧಾನಸಭಾ ಕ್ಷೇತ್ರ ಬಹಳ ದೊಡ್ಡದಿದೆ. ವಿಟ್ಲ, ಉಪ್ಪಿನಂಗಡಿ ಮತ್ತು ನಾವೆಲ್ಲ ಸೇರಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಂತ ಆಗುವಂಥದ್ದು. ನೋಡಿ, ಈಗಾಗಲೇ ಮೆಡಿಕಲ್ ಕಾಲೇಜಿಗೆ ಒಂದು ಜಾಗ ನಾವು ಅಲ್ಲಿ ಇದು ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅಲ್ಲೇ ಮತ್ತೊಂದನ್ನು ಮಾಡಬೇಕು ಅನ್ನುವ ಈ ನಮ್ಮ ತುರಾತುರಿ ಮತ್ತು ನಮ್ಮದೊಂದು ವಿಚಾರ ಉಂಟಲ್ಲ, ಇದು ಬೇಡ ಅನ್ನುವಂಥದ್ದು. ಸರ್ಕಾರಿ ಮೆಡಿಕಲ್ ಕಾಲೇಜು ಸೀ ಫುಡ್ ಪಾರ್ಕ್ ಯೋಜನೆಗಳು ಅಧಿಕೃತವಾಗಿ ಬರುವ ಮೊದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಳೆಯುತ್ತಿರುವ ಪುತ್ತೂರಿಗೆ ಉದ್ಯಮಗಳ ಆಗಮನ ಅನಿವಾರ್ಯವಾಗಿದ್ದು, ಬಂದ ಅವಕಾಶವನ್ನ ಬಳಸಿಕೊಳ್ಳುವ ಮೊದಲೇ ವಿರೋಧಗಳು ಏಳುತ್ತಿರುವುದು ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡಲಾಗುವ ಸಾಧ್ಯತೆಯೂ ಇದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.